ಮಳೆಗಾಲ ಬಂತಂದ್ರೆ ಸಾಕು ಪುತ್ತೂರು ನಗರದ ರಸ್ತೆಗಳು ಹೊಂಡಮಯ ಆಗತ್ವೆ. ಅರ್ಧ ಕಿಲೋಮೀಟರ್ ದಾಟಲು ವಾಹನ ಸವಾರರು ನೂರಾರು ಹೊಂಡ ಏರಿಳಿದು ಸ್ವಸ್ಥಾನಕ್ಕೆ ಸೇರುವ ಹೊತ್ತಿಗೆ ಇನ್ನೊಮ್ಮೆ ಪಟ್ಟಣಕ್ಕೆ ಬರುವುದೇ ಬೇಡ ಅನ್ನುವ ಭಾವನೆ ಮೂಡುತ್ತೆ. ಇದು ಪುತ್ತೂರು ನಗರದ ರಸ್ತೆಗಳ ದುಸ್ಥಿತಿ. ಗುಂಡಿ ಬಿದ್ದು ಅಪಾಯ ಸಂಭವಿಸುವಷ್ಟು ಹದಗೆಟ್ಟಿದ್ರೂ ಕೂಡ ದುರಸ್ತಿಗೊಳಿಸುವಂತಹ ಪ್ರಯತ್ನ ಇನ್ನೂ ಕೂಡ ಆಗಿಲ್ಲ ಎನ್ನುತ್ತಿದೆ ವಾಸ್ತವ ಚಿತ್ರಣ. ದರ್ಬೆ ಜಂಕ್ಷನ್, ಕಲ್ಲಾರೆ, ಬೊಳುವಾರು ಸಹಿತ ನಗರದ ನಾನಾ ಜಂಕ್ಷನ್ಗಳ ಕಥೆ ಹೊಂಡ ಗುಂಡಿಗಳದ್ದೇ. ಬೊಳುವಾರಿನಲ್ಲಿ 2 ತಿಂಗಳ ಹಿಂದೆ ಹಾಕಿದ ಡಾಮರು ಎದ್ದು ಹೋಗಿದೆ. ಹಾರಾಡಿ ರೈಲ್ವೆ ಸೇತುವೆ ಹೊಂಡ ಸೃಷ್ಟಿಯಾಗಿದ್ರೆ ಪಡೀಲ್ ಜಂಕ್ಷನ್ನಲ್ಲಿಯೂ ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಾಲದ ಮುನ್ನ ಹೊಂಡ ಮುಚ್ಚುವ ಕಾರ್ಯ ನಡೆದ್ರೂ ಅದು ಒಂದೇ ಮಳೆಗೆ ತನ್ನ ಹಿಂದಿನ ದುಸ್ಥಿತಿಗೆ ಬಂದು ತಲುಪ್ತಾ ಇದೆ. ಇನ್ನು ದರ್ಬೆಯಿಂದ ಬೊಳುವಾರು ತನಕ ಹೊಂಡಗಳ ಸ್ಥಿತಿ ಗಮನಿಸಿ ಪ್ರಯಾಣಿಕರೋರ್ವರು ದರ್ಬೆಯಿಂದ ಬೊಳುವಾರುವರೆಗಿನ ರಸ್ತೆಯಲ್ಲಿ ನಿಧಿ ಇದೆ, ಹಾಗಾಗಿ ಸರ್ಕಾರವೇ ನಿಧಿ ಶೋಧಕ್ಕಾಗಿ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡ ತೋಡಿದೆ ಎಂಬ ಆಕ್ರೋಶಿತ ಬರಹವನ್ನ ಮಾಡಿದ್ದು ಇದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದರ ಜೊತೆಗೆ ನಿಧಾನವಾಗಿ ಸಂಚರಿಸಿ ಎಂಬ ಎಚ್ಚರಿಕೆಯ ಫಲಕವನ್ನು ಕೂಡ ಹಾಕಲಾಗಿದೆ. ಇನ್ನು ಮಳೆ ಬರುವುದಕ್ಕಿಂತ ಕೆಲ ತಿಂಗಳ ಮೊದಲೇ ದುರಸ್ತಿ ಮಾಡಿದ್ರೆ ಮಳೆಗಾಲಕ್ಕೆ ಡಾಮರು ಎದ್ದು ಹೋಗುವುದಿಲ್ಲ. ಆದರೆ ಮಳೆಗಾಲ ಬರುವ 10 ದಿನದ ಮೊದಲು ಡಾಮರು ಹಾಕಿದ್ರೆ ಅದು ಮಳೆಗೆ ನಿಲ್ಲುವುದಿಲ್ಲ ಅನ್ನೋದನ್ನ ಸಾಮಾನ್ಯ ವ್ಯಕ್ತಿ ಕೂಡ ಹೇಳ್ತಾನೆ. ಆದರೆ ಆಡಳಿತ ವ್ಯವಸ್ಥೆಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಈ ಬಾರಿ ಹೊಂಡ ಮುಚ್ಚುವ ಮೊದಲೇ ಮಳೆ ಸುರಿದಿದೆ. ಹೀಗಾಗಿ ರಸ್ತೆ ದುರಸ್ತಿ, ಚರಂಡಿಗಳ ದುರಸ್ಥಿತಿಯ ಕೆಲಸವೇ ನಗರಸಭೆಗೆ ಇಲ್ಲದಂತೆ ಆಗಿದೆ.